ಇಂದು ನಾಡಿನಾದ್ಯಂತ ಅಂಗಾರಕ ಸಂಕಷ್ಟಿ. ಇಂದು ವ್ರತದೊಂದಿಗೆ ಗಣಪತಿ ದೇವರನ್ನ ಪೂಜಿಸಿದ್ರೆ ಎಲ್ಲಾ ಕಷ್ಟಗಳು ಪರಿಹಾರವಾಗಿ ಸುಖಮಯ ಜೀವನ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ನಂಬಿಕೆ ಆಸ್ತಿಕರದ್ದು. ವಿಘ್ನ ನಿವಾರಕ ಗಣೇಶನಿಗೆ ಪೂಜೆಗಳಲ್ಲಿ ಅಗ್ರಸ್ಥಾನ ಇರುವ ಕಾರಣ ಇಂದು ಮುಂಜಾನೆಯಿಂದಲೇ ಭಕ್ತರು ದೇವಾಲಯಗಳಲ್ಲಿ ಗಣೇಶನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸುತ್ತಿದ್ದಾರೆ. ಪ್ರತಿ ತಿಂಗಳು ಸಂಕಷ್ಟಿ ಮಾಡಲು ಸಾಧ್ಯವಾಗದವರು ಅಂಗಾರಕ ಸಂಕಷ್ಟಿ ಚತುರ್ಥಿ ಆಚರಿಸಿದರೆ ಸಾಕು, 21 ವ್ರತಗಳು ಮಾಡಿದ ಪುಣ್ಯ ಪ್ರಾಪ್ತವಾಗಲಿದೆ ಎಂಬುವಂತಹ ನಂಬಿಕೆ ಇದೆ. ಮಂಗಳೂರಿನ ಶರವು ಗಣಪತಿ ದೇವಾಲಯ, ಓರ್ವ ಮಹಾಗಣಪತಿ ದೇವಾಲಯಗಳಿಗೆ ಜನ ಆಗಮಿಸಿ ಗಣಪತಿ ದೇವರ ದರ್ಶನ ಪಡೆದು ವಿಶೇಷ ಪೂಜೆಯನ್ನು ಸಲ್ಲಿಸುತ್ತಿದ್ದಾರೆ. ಸಂಕಷ್ಟಿ ಅಂದರೆ ನಮ್ಮ ವರ್ಷಕ್ಕೆ ಒಂದು ಸಲ ಬರೋದು. ಅದು ಮಾಡಿದರೆ ಒಂದು ಇಡೀ ವರ್ಷಕ್ಕೆ ಅದರ ಫಲ ಏನು ಕಷ್ಟ ಸಂಕಟ ಏನಿದ್ದದ್ದು ಹೋಗಿ ಜನರಿಗೆ ಇದರಿಂದ ಫಲ ಸಿಗದಂದರೆ ಜನರೆಲ್ಲರೂ ಇಲ್ಲಿ ಬಂದು ದೇವರ ಹತ್ರ ಬಂದು ಅವರ ಪ್ರಕಾರ ಪ್ರಾರ್ಥನೆ ಮಾಡಿ ಹೋಗಿ ಅವರ ಭಕ್ತ ಏನೋ ಸಲ್ಲಿಸುವುದೆಲ್ಲ ಸಲ್ಲಿಸಿ ಹೋಗ್ತಾರೆ. ಇದುವೇ ಅವರ ವಿಶೇಷ. ಇದು ಇವತ್ತು ಅಂಗಾರಕ ಸಂಕಷ್ಟಿ ಬಹಳ ವಿಶೇಷವಾದ ದಿನ. ವಿಶೇಷವಾಗಿ ವರ್ಷಕ್ಕೊಮ್ಮೆ ಬರುವಂಥದ್ದು ಇದು. ಇಲ್ಲಿ ಬಹಳ ಕಾರಣಿಕವಾದ ದೇವಸ್ಥಾನ. ಮತ್ತು ಸಂಕಷ್ಟಿಯಂದು ವಿಶೇಷವಾಗಿ ಇಲ್ಲಿ ಗಣಪತಿ ಹವನ ನಡೀತದೆ. ಮತ್ತು ಈ ಮಂಗಳೂರಿನಲ್ಲಿ ಒಂದು ಪ್ರಧಾನ ದೇವಸ್ಥಾನ ಅಂತೇಳಿ ಹೇಳ್ಬೋದು. ಪ್ರತಿಯೊಂದು ವಿಷಯಕ್ಕೂ ಕೂಡ ಅನೇಕ ಕಷ್ಟಗಳನ್ನು ಪರಿಹಾರ ಮಾಡಿಕೊಡುವಂಥ ಶಕ್ತಿ ಈ ಸನ್ನಿಧಾನಕ್ಕಿದೆ ಅಂತ ಹೇಳಿಕೊಂಡು ನನ್ನ ಅಭಿಪ್ರಾಯ.